ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಇದೀಗ ಬಂಟ್ವಾಳದ ಬಿಸಿ ರೋಡಿನ ಪ್ರಸಿದ್ಧವಾದ ನಾಗಾ ಕ್ಯಾಂಟೀನ್ ಕೂಡ ಬೀಗ ಹಾಕಿದೆ. ದಿನವೊಂದಕ್ಕೆ ಸಾವಿರಾರು ಜನರು ಸರ್ಕಾರಿ ಅಧಿಕಾರಿಗಳು, ವಕೀಲರು, ಉದ್ಯಮಿಗಳು ಹೀಗೆ ಎಲ್ಲಾ ಸ್ತರದ ಜನರಿಗೆ ಚಹಾ ತಿಂಡಿ ನೀಡ್ತಾ ಇದ್ದ ನಾಗರಾಜ್ ಅವರ ನಾಗಾ ಕ್ಯಾಂಟೀನ್ ಬಂದ್ ಆಗಿದೆ. ಕೊರೋನಾ ಮಹಾಮಾರಿಯ ಸಂದರ್ಭದ ಲಾಕ್ಡೌನ್ ಬಿಟ್ರೆ ವರ್ಷ ಪೂರ್ತಿ ನಾಗಾ ಅವರ ಕ್ಯಾಂಟೀನ್ ತೆರೆದಿರುತ್ತೆ. ವಾಣಿಜ್ಯ ಬಳಕೆಯ ಗ್ಯಾಸ್ನಲ್ಲಿ ವ್ಯತ್ಯಯ ಉಂಟಾಗಿ ತಿಂಡಿ ತಯಾರಿಸುವುದು ಅಸಾಧ್ಯ ಅಂತ ಮಾಲಕರು ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಬಹುತೇಕ ಎಲ್ಲ ಹೋಟೆಲ್ಗಳು ಬಾಗಿಲು ಹಾಕುವ ಸನಿಹದಲ್ಲಿವೆ. ಅದೇ ಅಡುಗೆ ಅನಿಲ ಅಭಾವದಿಂದ ನಾವು ಬಂದ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹೋಟೆಲ್ ತುಂಬ ಕಷ್ಟ ಆಗಿದೆ ನಮಗೆ. ಅದಕ್ಕೆ ಆದಷ್ಟು ನಮಗೆ ಆ ಅಡುಗೆ ಅನಿಲವನ್ನು ಆದಷ್ಟು ಮುಟ್ಟಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಷ್ಟ ಯಾರಿಗೆ ಹೇಳೋದು ನಾವು ನಮ್ಮ ಕಷ್ಟವನ್ನು? ದಯಮಾಡಿ ಸರ್ಕಾರದವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನಾನು ಕೇಳ್ಕೊಳ್ತಾ ಇದ್ದೇನೆ.